BJPಯವರನ್ನು ಹಿಂದುತ್ವದ ಕೋಮುವಾದಿ ಶಕ್ತಿಗಳಂತಲೇ ಬಿಂಬಿಸ್ಕೊಂಡು ಬಂದರು. BJP ಅದು ತಪ್ಪು ಇವರೇ ನಾವು ಹೇಳೋದು. RSS ಒಳ್ಳೆ ಕೆಲಸವನ್ನು ಮಾಡಲಿಲ್ವ? ಇಲ್ಲ ಹೇಳಿ, ನೀವು RSSನವರು ರಾಕ್ಷಸರು ಅಂತ ಹೇಳಿ. ಒಳ್ಳೆ ಕೆಲಸ ಮಾಡಲಿಲ್ಲ ಅವರು. ದೇಶದ ಸೇವೆಯನ್ನು ಕೂಡ ಮಾಡಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಾಡಿದ್ದಾರೆ. ಅರೆ ಅದನ್ನು ಹೋಗಲ್ವ? ತಪ್ಪು ಮಾಡಿದರೆ ನೀವು ತಪ್ಪು ಮಾಡ್ತಿದ್ದೀರಿ RSSನವರು ಅಂತ ಹೇಳುವ. ಅವ್ರು ಹೇಳಬಾರ್ದಂತ ಹೇಳಿಲ್ಲ ಇಲ್ಲಿ ಸಹ. ಅವರ ಅಧ್ಯಕ್ಷರು ಕೂಡ ಹೇಳ್ತಾರೆ, ಅವರ ಮುಖ್ಯಸ್ಥರಿದ್ದಾರಲ್ಲ ಅವರು ಕೂಡ ಹೇಳ್ತಾರೆ, ತಪ್ಪು ಮಾಡಿದರೆ ಹೇಳಿ, ನಾವು ಮಾಡುವುದಿಲ್ಲ ತಪ್ಪು. ಅರೆ ಒಳ್ಳೆ ಮಾತಲ್ವದು? ಸರಿ ಮಾಡಿಕೊಂಡು ಹೋಗ್ತೇವೆ ನಾವು, ತಪ್ಪು ಮಾಡಿದರೆ ನಾವು ಕೂಡ ಮನುಷ್ಯರು. ಅರೆ ಪೂಜಾರಿಯವರು ಬಾಲ್ಯ ಹಾಗೂ ಪ್ರೌಢಾವಸ್ಥೆಯಲ್ಲಿ RSS ಶಾಖೆಗಳಿಗೆ ಹೋಗಿದ್ದಾರೆ ಅನ್ನುವ ಮಾತಿದೆ, ನಿಜವಾ? ಹೋಗಿದ್ರೆ ತಪ್ಪೇನು? ತಪ್ಪೇನಿಲ್ಲ. ಮನೆ ಹತ್ತಿರ RSS ಶಾಖೆ ನಡೀತಾ ಇದೆ. ಬೊಕ್ಕಬಣ್ಣ ಶಾಲೆ ಗ್ರೌಂಡ್ನಲ್ಲಿ ಹುಡುಗ ನಾನು, ಅಲ್ಲಿ ಅವರು ಬೇರೆ ಬೇರೆ ಆಟ ಎಲ್ಲ ತೋರಿಸ್ತಿದ್ರು, ನಾನು ಕೂಡ ಅದರಲ್ಲಿ ಭಾಗವಹಿಸ್ತಿದ್ದೆ. ನಮಸ್ತೆ ಸದಾವಸ್ತಲೆ ಮಾತ್ರ ಇದೆಲ್ಲ ಉಂಟಲ್ಲ, ಹೇಳಿದ್ದೆ. ನಾನು ಸಣ್ಣ ಹುಡುಗ, ಅದಕ್ಕೆ ಹೇಳಿದೆ ನಾನು ಅವರು ರಾಕ್ಷಸರಲ್ಲ, ಅವರಲ್ಲಿ ಎಷ್ಟೋ ಒಳ್ಳೆಯ ಗುಣಗಳುಂಟು. ಮುಸ್ಲಿಮರನ್ನು ಕೂಡ ಅವರು ದ್ವೇಷ ಮಾಡುವುದಿಲ್ಲ ಹೇಳಿ ಹೇಳಿದ್ದಾರಾ? ಅವರ ಮುಖ್ಯಸ್ಥರು ಯಾರು? ಅವರ RSS ಮೋಹನ್ ಭಾಗವತ್. ಮೋಹನ್ ಭಾಗವತ್ ಎಲ್ಲಿಯಾದರೂ ಹೇಳಿದಾರ? ಆ ಮನುಷ್ಯ ಹೇಳಿಲ್ಲ, ಹೇಳುವುದಿಲ್ಲ ಇವರೇ. ಅದು ನಮ್ಮ ಸಂಸ್ಕೃತಿ, ನಮ್ಮ ದೇಶ ಹಾಗೆ ನಡೆದುಕೊಂಡು ಬಂದಿದೆ. ಅದಕ್ಕೆ ಎಲ್ಲ ಪರದೇಶದವರು ಇಲ್ಲಿಯೇ ಬರುವುದು. ಈ ಭಾರತ ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗುವಂಥ ಭಾರತ. ಈ ತತ್ವ ಯಾವ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಕೂಡ ಇಲ್ಲ ಅಂತ ಹೇಳುವಂಥದ್ದು ಪೂಜಾರಿ ಹೇಳಿದಲ್ಲ, ನಡೆದುಕೊಂಡು ಬರಲಿ ಇದು.